ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭೀಮಯಾತ್ರೆ ಬಳಗದಿಂದ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ತಾಲೂಕಿನ ಹಂಚಿಬರಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮಯಾತ್ರೆ ಬಳಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭೀಮಯಾತ್ರೆ ಬಳಗದ ಸದಸ್ಯ ಪ್ರಕಾಶ್, ಭೀಮಯಾತ್ರೆ ಒಂದು ಸಮಾನತೆಯನ್ನು ಸಾರುತ್ತದೆ ಮತ್ತು ಯಾವುದೇ ರಾಜಕೀಯಕ್ಕೆ ಕಿವಿಕೊಡದೆ ಬಾಬಾ ಸಾಹೇಬರ ಸಮಾನತೆ ಸಂದೇಶಕ್ಕೆ ನಾವು ಬದ್ಧರಾಗಬೇಕೆಂದರು. ವಕೀಲ ರವಿ ಮಾತನಾಡಿ, ಭೀಮಯಾತ್ರೆ ಬಳಗ ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಜನಾಂಗದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಈಗಿನ ಸಂದರ್ಭದಲ್ಲಿ ತಾಲೂಕಿನ ಸದಸ್ಯತ್ವ ನಡೆಯುತ್ತಿದೆ, ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ, ರಾಘವೇಂದ್ರ, ಪ್ರಕಾಶ್, ಶ್ರೀನಿವಾಸ್, ಜಗದೀಶ್, ಕುಮಾರಸ್ವಾಮಿ, ಶಿವಕುಮಾರ್ ಮೊದಲಾದವರಿದ್ದರು. ಕಾರ್ಯಕ್ರಮದಲ್ಲಿ ಭೀಮಯಾತ್ರೆಯ ಸದಸ್ಯರಾದ ಶರಣಪ್ಪ ಜಿ, ರವೀಂದ್ರ ಡಿ, ಕುಮಾರಸ್ವಾಮಿ, ಮಂಜುನಾಥ್ ಎಸ್, ರಘು ಆರ್, ಪ್ರಕಾಶ್ ಜೆ, ಪ್ರಸನ್ನ ಕೃಷ್ಣಮೂರ್ತಿ, ರುದ್ರಮುನಿ, ಶಾಂತಕುಮಾರ್, ಕಣಮೇಶ್, ನರಹರಿ, ಜಯಪ್ಪ, ಲಕ್ಷ್ಮಣ, ಅಭಿ, ಭೀಮಯಾತ್ರೆ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈಗ ನಿಮಗೆಲ್ಲ ಒಂದು ಕ್ವಶನ್ ಬಂದಿದೆ, ಒಂದು ಮನಸ್ಸಿನಲ್ಲಿ ಏನು ಕರ್ತಾರೆ ಅನ್ನೋದು ಒಂದು ನಿಮಗೆಲ್ಲರಿಗೂ ಒಂದು ಆತಂಕ, ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಕರೆದಿರ್ಬೋದು ಈ ಜಾಗಕ್ಕೆ ಅಂತೇಳಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಲ್ಲಿ ಒಂದು ಹಿಂದ್ಗಡೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಭೀಮಯಾತ್ರೆ ಬೆಳಗ ಸರ್ವ ಸದಸ್ಯರಿಗೆ ಸ್ವಾಗತ ಅಂತ ಹಾಕಿದೀವಿ. ಈಗ ನಿಮಗೆಲ್ಲ ಈಗ ಏಪ್ರಿಲ್ 14ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿವಾದ ಭೀಮಯಾತ್ರೆ ಬಳಗದಿಂದ ಯಾರ್ದು ಫೋಟೋ ಹಾಕದಂಗೆ, ಯಾರು ನಾಯಕತ್ವ ತೆಗೆದುಕೊಳ್ಳದ ಹಾಗೆ, ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದ ಹಾಗೆ ಒಂದು ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿನ ನಾವೆಲ್ಲ ಆಚರಿಸಿದ್ವಿ. ನೀವೆಲ್ಲ ಅದಕ್ಕೆ ಸಾಥಾಗಿದ್ರಿ, ಸಾಕ್ಷಿ ಆಗಿದ್ರಿ. ಅದೇ ರೀತಿ ಇವತ್ತು ನಾವು ಆ ಭೀಮಯಾತ್ರೆ ಬೆಳಗನ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಊರಿಂದ, ನಮ್ಮ ಚಿತ್ರದುರ್ಗ ತಾಲೂಕು ಗ್ರಾಮಾಂತರ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲ ಕಡೆಯಿಂದ ಸದಸ್ಯತ್ವ ನೋಂದಣಿ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಈ ಒಂದು ಸಮಾರಂಭಕ್ಕೆ, ಈ ಸ್ಥಳಕ್ಕೆ ನಿಮ್ಮನ್ನ ಕರೆದ್ವಿ ವಿಶೇಷವಾಗಿ. ಈಗ ನಾವು ನಮ್ಮ ಉದ್ದೇಶ, ಬಹಳ ಜನ ನಿಮಗೆಲ್ಲ ಕ್ವಶನ್ ಆಗಿದೆ, ಏನಪ್ಪಾ ಅಂತಂದ್ರೆ ಭೀಮಯಾತ್ರೆ ಬಳಗ ಈಗ ಆಲ್ಮೋಸ್ಟ್ ಚಿತ್ರದುರ್ಗ ವಿಧಾನಸಭೆ ಒಳಗೆ, ಚಿತ್ರದುರ್ಗ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳು ಇದಾವೆ. ಇವ್ರೊಂದು ಮತ್ತೊಂದು ಏನಪ್ಪಾ ಇಂತ ಭೀಮಯಾತ್ರೆ ಬಳಗ ಅಂತ ಕಟ್ತಿದ್ದೀರಾ ಅಂತೇಳಿ ನಿಮ್ಗೆಲ್ಲ ಕ್ವಶನ್ ಆಗಿರ್ಬೋದು, ಒಂದು ಯಕ್ಷ ಪ್ರಶ್ನೆ ಆಗಿರ್ಬೋದು. ಆದ್ರೆ ಇದ್ರ ಉದ್ದೇಶ ಇಷ್ಟೇನೆ, ಅನೇಕ ಸಂಘಟನೆಗಳಿದಾವೆ, ಅನೇಕ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ನಾವು ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಅವ್ರವ್ರ ಸಂಘಟನೆ ಮುಖಾಂತರ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಚಿತ್ರದುರ್ಗ ಒಳಗೆ SC ST ಬ್ಯಾಕ್ವರ್ಡ್ ಅಂಬೇಡ್ಕರ್ನ ಯಾರು ಅನುಯಾಯಿಗಳೇ ಆಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಯಾರು ಅಂಗೀಕರಿಸಿ ಆ ಒಂದು ಮಾರ್ಗದಲ್ಲಿ ನಡೀತಾರೋ ಅಂತವ್ರು ಯಾವುದೇ ಜಾತಿ ಆಗಿರ್ಲಿ, SC ಆಗಿರ್ಬೋದು, ST ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, ಹಿಂದೂಗಳು, ಮುಸಲ್ಮಾನರುಗಳಾಗಿರ್ಬೋದು, ಅಥವಾ ಲಿಂಗಾಯತರಾಗಿರ್ಬೋದು, ಮುಂದುವರೆದ ಜನಾಂಗದ ಯಾವ ಜಾತಿ ಆಗಿರ್ಲಿ ಅವ್ರನ್ನೆಲ್ಲರೂ ಇಟ್ಟುಕೊಂಡು ಅವರನ್ನ ಮೆಂಬರ್ಶಿಪ್ ಮಾಡಿ ಒಂದು ಗಟ್ಟಿಯಾದ ಸಂಘಟನೆ, ಈ ಒಂದು ಭೀಮಯಾತ್ರೆಗಳ ಬಳಗ ಕಟ್ಟಿ ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ, ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದ್ವಿ. ನಿಮ್ಮ ಅಭಿಪ್ರಾಯನೂ ನಾವು ಕೇಳ್ತೀವಿ. ನಾವು ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ತೇವಪ್ಪ, ನೀವು ಬಂದು ಒಂದು ಸಂದೇಶವನ್ನ ಸಾರಬೇಕು ಅಂತ ಹೇಳಿ ಎಲ್ಲ ಯುವ ಪಡೆಯನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಊರುಗಳಿಗೂ ಕೂಡ ಈ ಬಂದು ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅಂತ ಇದೀವಿ. ಆ ಕಾರಣಕ್ಕಾಗಿ ಈ ಒಂದು ತಂಡದ ಸದಸ್ಯರನ್ನ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ.